ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ಕಡೆ ಕೊಬ್ಬರಿ ಇದು ಪೌಡ್ರು ಪುಡಿ ಮಾಡಿಟ್ಕೊಂಡಿದ್ದೀನಿ, ಹೆಚ್ಚಿಬಿಟ್ಟು ಸಣ್ಣಕ್ಕೆ. ಒಂಚೂರು ಎಕ್ಸ್ಟ್ರಾ ಇಟ್ಟಿದ್ದೀನಿ ನಾನು, ಇರಲಿ ಅಂತ, ಸಾಕು ಅಂತ ಇಷ್ಟು. ಇಲ್ಲಿ ಬೆಲ್ಲನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ. ಇನ್ನೂ ಸಣ್ಣ ಕಟ್ ಮಾಡ್ಬೋದು, ಸಣ್ಣ ಕಟ್ ಆಗಿದೆ, ಆದರೂ ಇನ್ನೂ ಸಣ್ಣ ಕಟ್ ಮಾಡ್ಬೋದು. ಮತ್ತು ತುಂಬ ಪೇಷನ್ಸ್ ಬೇಕು, ತುಂಬ ಹೊತ್ತು ಬೇಕು. ಸೊ ನಾನಿಲ್ಲಿ 3 ಅಚ್ಚು, ಆಗಲೇ ತೋರಿಸಿದ್ರಿಂದ 3 ಅಚ್ಚು ಬೆಲ್ಲ ತೊಗೊಂಡಿದ್ದೆ. ಚೆನ್ನಾಗಿ ಕಟ್ಟಾಗಿದೆ. ಸೊ ಇದ್ರದ್ದು ಕೆಳಗಡೆ ಏನು ಪುಡಿ ಇರುತ್ತಲ್ಲ, ಪುಡಿ ಎಲ್ಲ ಹಾಕಬಾರ್ದು. ಇದ್ರ ಮೇಲ್ಗಡೆ ಮಾತ್ರ ನಾನಿವಾಗ ಹಾಕ್ತೀನಿ. ಅದಕ್ಕೆ ತಕ್ಕೊಡುತ್ತೆ ಥರ ಪುಡಿ ಹಾಕಬೇಕು. ಸೋಸ್ಕೊಳ್ಳಬಹುದು, ಬಟ್ ಇದು ದೊಡ್ಡದಿದೆ ಬೀಳಲ್ಲ ಸೋಸ್ಕೊಂಡ್ರೆ. ಎಷ್ಟು ಚೆನ್ನಾಗಿದೆ ಕಲರು. ಸಾಕಿಷ್ಟು, ಎಷ್ಟು ಬೇಕಾದ್ರೆ ಟೀಗೆ ಯೂಸ್ ಮಾಡ್ಕೋಬೋದು. ಎಷ್ಟು ಹಾಕಿದ್ದೀನಿ ಈಗ. ಇದು ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕು, ಬೆಲ್ಲ ಅಷ್ಟು ಸಾಕಾಗುತ್ತೆ. ನನಗೆ ಸಾಕಾಗಲ್ಲ ಅಂದ್ಕೊಂಡಿದ್ದೆ. ತುಂಬ ಬೆಲ್ಲನೂ ಇದ್ದರೆ ಚೆನ್ನಾಗಿ ಅನಿಸಲ್ಲ, ತುಂಬ ಬೆಲ್ಲ ಆಗಿಬಿಡುತ್ತೆ. ತೆಗಿತಾ ಇದ್ದೀನಿ ನಾನು, ಸ್ವಲ್ಪ ತುಂಬ ಬೆಲ್ಲನೇ ಕಾಣ್ತಾ ಇದೆ ಅದಕ್ಕೆ. ಸೊ ಇಷ್ಟೇ ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡಿಟ್ಕೊಂಡ್ರೆ ಅವಾಗ ಮಾತ್ರ ಅಂತಲ್ಲ, ಯಾವಾಗಲೂ ತಿನ್ಬೋದು. ಸೊ ಸಂಕ್ರಾಂತಿ ಟೈಮಲ್ಲಿ ಜಾಸ್ತಿ ಇವಾಗ ಯಾಕೆ ಇದನ್ನು ತಿಂತಾರೆ ಅಂತಂದರೆ, ನಮ್ಮ ಚಳಿಗಾಲ ಏನಿರುತ್ತೆ ನೋಡಿ, ಮೈ ಕೈಯೆಲ್ಲ ಹೊಡೆಯುತ್ತೆ. ಸೊ ಅವಾಗ ಇದನ್ನು ತಿನ್ನೋದ್ರಿಂದ ದೇಹಕ್ಕೆ ನಮಗೆ ಎಣ್ಣೆ ಅಂಶ ಸಿಗಲಿ ಅನ್ನೋದಕ್ಕೋಸ್ಕರ ಹಿರಿಯರು ಇದನ್ನು ಮಾಡಿದ್ದಾರೆ ನೋಡಿ. ಅವರಿಗೆ ಗೊತ್ತು ಅದು ಯಾವ್ಯಾವ ಟೈಮಿಗೆ ಯಾವ್ಯಾವ ಫುಡ್ಡನ್ನು ತಿನ್ನಬೇಕು ಅಂತ. ಬಟ್ ನಾವು ಅದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಸೊ ಅಂಗಡಿಯಿಂದ ತರೋದಕ್ಕಿಂತ ನಾವೇ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ತುಂಬ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಅಂದ್ಕೊತೀನಿ. ನೀವು ಹೀಗೆ ಮಾಡ್ಕೊಳ್ಳಿ. ಕೆಲವರು ಸಕ್ಕರೆ ಅಚ್ಚು ಹಾಕ್ತಾರೆ. ಸೊ ನನಗೆ ಸಕ್ಕರೆ ಅಚ್ಚು ಹಾಕಿಲ್ಲ. ಕೆಲವರು ಅದನ್ನು ಅಂಗಡಿಲೇ ತರ್ತಾರೆ, ಮಾಡ್ಕೊತಾರೆ. ಸೊ ನಿಮಗೆ ಇಷ್ಟ ಆದರೆ ನೀವು ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.